ಚಿಕನ್ ಬೇಡ, ಮೊಟ್ಟೆ ಬೇಡ, ಯಾವುದೇ ತರಕಾರಿ ಬೇಡ, ಬಾಯಿ ನೀರೂರಿಸುವಂತಹ ಬಿರಿಯಾನಿ ಮಸಾಲ ರೈಸನ್ನು ತುಂಬಾ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾವ ಬಿರಿಯಾನಿಗಿಂತಲೂ ರುಚಿಯಲ್ಲಿ ಇದು ಕಮ್ಮಿ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಬಿರಿಯಾನಿ ರೈಸನ್ನು ಅಡುಗೆ ಬರದವರು ಕೂಡ ಮಾಡ್ಬೋದು, ಅಷ್ಟು ಸುಲಭ. ಒಂದು ಮಿಕ್ಸಿ ತಗೊಂಡು ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ಳಿ. ಅದಾದ ನಂತರ ಒಂದು 5-6 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ನಾನು ಹೇಳ್ತಾ ಇರೋದು 2 ಕಪ್ಪಷ್ಟು ರೈಸಿಗೆ, ಅದು 2 ಗ್ಲಾಸಷ್ಟು ರೈಸಿಗೆ. ಒಂದು 2-3 ಒಣಮೆಣಸು, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಒಂದು 4-5 ಏಲಕ್ಕಿ, ಒಂದು 4 ಲವಂಗ, 1 ತುಂಡು ಚಕ್ಕೆ. ಇದು ತುಂಬ ತೆಳ್ಳಗಿನ ಚಕ್ಕೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ದಪ್ಪ ಇದ್ದರೆ 1 ತುಂಡು ಸಾಕು, 1 ಇಂಚಷ್ಟು ಸಾಕು. 1 ಸ್ಟಾರ್, ಆಮೇಲೆ ಪಲಾವ್ ಎಲೆ, ಬೇ ಲೀಫ್ ಇರುತ್ತಲ್ವ ಅದು 1 ಸಾಕು. ನಾನು ಚಿಕ್ಕದಾಗಿರೋದ್ರಿಂದ 2 ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಸೋಂಪು, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಪುದೀನ ಸೊಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪಷ್ಟು ಮೊಸರು, 1.5 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಬಿರಿಯಾನಿ ಮಸಾಲ ಪುಡಿ, ಇದು ಅದನ್ನ ಹಾಕ್ಕೊತಾ ಇದ್ದೀನಿ. ಅರ್ಧ ಲಿಂಬೆ ರಸನ ಹಿಂಡ್ಕೊಳ್ಳಿ. ಅದಾದ ನಂತರ ಇದನ್ನ ನೀಟಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕು. ಈ ಪೇಸ್ಟಿಗೆ ನಾನು ಎಲ್ಲದೂ ಹಾಕಿರೋದ್ರಿಂದ ಮತ್ತೆ ನಾವು ಗರಂ ಮಸಾಲ ಇದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಪೇಸ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಳ್ಳಿ. ನಾನು ಈ ಬಿರಿಯಾನಿ ರೈಸನ್ನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಅದನ್ನ ಚೂರು ಬಿಸಿ ಮಾಡಿಕೊಂಡು 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಅದಾದ ನಂತರ 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿನ ಇವಾಗ ನಾವು ನೀಟಾಗಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಬೋದು. ಈರುಳ್ಳಿ ಒಂದು ಸ್ವಲ್ಪ ಡೀಪ್ ಫ್ರೈ ಆದ್ರೇ ಚೆನ್ನಾಗಿರೋದು. ಅಟ್ಲೀಸ್ಟ್ ಈ ಅಂದಾಜಿಗೆ ಈರುಳ್ಳಿ ಫ್ರೈ ಆಗಬೇಕು. ಇವಾಗ 2 ಟೊಮೆಟೊನ, ಚಿಕ್ಕದಾಗಿರುವಂಥ 2 ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಈ ಟೊಮೆಟೊ ಮೆತ್ತಗಾಗೋ ತನಕನೂ ಇದನ್ನ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸಾಕು. ಟೊಮೆಟೊ ಹಾಕಿದ ನಂತರ ನೋಡಿ, ಟೊಮೆಟೊ ಇಷ್ಟು ಮೆತ್ತಗಾದ ನಂತರ ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲನ ಹಾಕೋಣ. ಇದಕ್ಕೆ ನಾನು ಯಾವುದೇ ಗರಂ ಮಸಾಲೆ ಎಕ್ಸ್ಟ್ರಾ ಅಥವಾ ಮತ್ತು ಖಾರ ಪುಡಿ, ಬೇರೆ ಪುಡಿಗಳನ್ನು ಯಾವುದನ್ನು ಹಾಕಿಲ್ಲ. ಇಷ್ಟೇ, ತುಂಬಾ ಸಿಂಪಲ್. ಈ ಮಸಾಲ ಆಯಿಲಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಆಗಬೇಕು. ಕಮ್ಮಿ ಉರಿ ಇಟ್ಕೊಂಡು ಮಸಾಲನ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, 2 ಲೋಟದಷ್ಟು ಬಾಸ್ಮತಿ ರೈಸನ್ನು 20 ನಿಮಿಷ ಮೊದಲೇ ನೀರಲ್ಲಿ ನೆನೆ ಹಾಕಿ ತೊಳೆದಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮಸಾಲೆ ತುಪ್ಪದಲ್ಲಿ ಫ್ರೈ ಆದ ನಂತರ ಈ ರೈಸನ್ನು, ತೊಳೆದಂತಹ ರೈಸನ್ನು ಹಾಕ್ಕೊಳ್ಳಿ. 2 ಲೋಟದಷ್ಟು ರೈಸ್ 20 ನಿಮಿಷ ಮುಂಚೆನೇ ನೀವು ನೀರಲ್ಲಿ ನೆನೆ ಹಾಕಿಡಬೇಕು. ಅದಾದ ನಂತರ ತೊಳೆದುಕೊಂಡು ಹಾಕಬೇಕು. 2 ಲೋಟ ರೈಸಿಗೆ 3.5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ಲೇವರಿಗೆ ಸಕ್ಕರೆ, ಆಮೇಲೆ ರುಚಿಗೆ ಬೇಕಾದರೆ ಉಪ್ಪನ್ನು ನೋಡಿಕೊಂಡು ಇವಾಗಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಪುದೀನ ಸೊಪ್ಪನ್ನು ಬೇಕಾದರೂ ಹಾಕ್ಕೋಬೋದು. ಕುಕ್ಕರ್ ಲಿಡ್ಡನ್ನು ಬಂದ್ ಮಾಡಿಬಿಟ್ಟು ಮೀಡಿಯಮ್ ಉರಿ ಇಟ್ಕೊಂಡು, ಹೈ ಫ್ಲೇಮ್ ಬೇಡ, ಅಥವಾ ಹೈ ಫ್ಲೇಮ್ ಇಡ್ಬೋದು, ಏನು ತೊಂದರೆ ಇಲ್ಲ. ನೀರು ಹಾಕಿದ್ದೀವಲ್ವ, ಆದ್ದರಿಂದ 2 ವಿಷಲ್ ಹಾಕಿಸ್ಕೋಬೇಕು. 2 ವಿಷಲ್ ಹಾಕಿದ ನಂತರ ಬಂದ್ ಮಾಡಿಬಿಡಿ. ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇವಾಗ ಒಂದು 10 ನಿಮಿಷ, ಅಂದರೆ ಗ್ಯಾಸೆಲ್ಲ ಹೋದ ನಂತರ ಒಂದ್ಸರಿ ಓಪನ್ ಮಾಡಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂಚೂರು ಇದೆಯಲ್ವ ಲಿಡ್ಡನ್ನು ಉಲ್ಟಾ ಈ ಥರ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಪೂರ್ತಿ ಅಲ್ಲ, ಒಂದು ಸ್ವಲ್ಪ ಗಾಳಿ ಒಳಗಡೆ ಹೋಗ್ತಾ ಇರಬೇಕು. ಅದಾದ ನಂತರ ಒಂದು 3-4 ನಿಮಿಷ ನೀವು ಆ ಥರ ಬಿಟ್ಬಿಡಿ. ಆವಾಗ ಎಲ್ಲ ರೈಸ್ಗೂ ಮಸಾಲೆ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಮತ್ತು ನಾವು ಇದನ್ನ ಓಪನ್ ಮಾಡಿ ಡೈರೆಕ್ಟಾಗಿ ತಿನ್ಬೋದು. ನೋಡಿ, ಸೂಪರ್ ಆಗಿರುವಂಥ ಬಿರಿಯಾನಿ ಮಸಾಲ ರೈಸ್ ತುಂಬಾ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ. ಯಾವ ಬಿರಿಯಾನಿ ರುಚಿಗಿಂತಲೂ ಇದು ಕಮ್ಮಿ ಇರಲ್ಲ. ಒಂದ್ಸರಿ ಟ್ರೈ ಮಾಡಿ, ಹಾಗೂ ನನಗೆ ನಿಮ್ಮ ಫೀಡ್ಬ್ಯಾಕ್ನ ಮರೆಯದೆ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.